ವಿಧಾನಸಭಾ ಚುನಾವಣೆಯ ಹೊಸ್ತಿಲಿನಲ್ಲಿ ರಾಜಕೀಯ ಚಟುವಟಿಕೆಗಳು ಬಹಳ ಬಿರುಸಿನಿಂದ ಸಾಗ್ತಾ ಇವೆ. ರಾಜ್ಯಾದ್ಯಂತ ಪರ ವಿರೋಧ ಚರ್ಚೆಗಳು ನಡೀತಾ ಇವೆ. ಪರಸ್ಪರ ಪರ ವಿರೋಧ ಹೇಳಿಕೆಗಳನ್ನು ಕೂಡ ರಾಜಕೀಯ ನಾಯಕರು ನೀಡ್ತಾ ಇದ್ದಾರೆ. ಆದರೆ ಕಾರ್ಕಳ ಇದಕ್ಕೆಲ್ಲರ ಭಿನ್ನವಾಗಿ ಒಂದು ಕಾಲದ ಆಪ್ತರೆನಿಸಿಕೊಂಡವರು ಇದೀಗ ಪರಸ್ಪರ ಜಿದ್ದಾಜಿದ್ದಿಗೆ ಬಿದ್ದಿದ್ದಾರೆ. ಪ್ರಮೋದ್ ಮುತಾಲಿಕ್ ಮತ್ತು ರಾಜ್ಯ ಸಚಿವ ಸುನಿಲ್ ಕುಮಾರ್ ಇವರ ನಡುವೆ ಬಹಳಷ್ಟು ಹಣಾಹಣಿ ಏರ್ಪಡುವಂತಹ ಸಾಧ್ಯತೆ ಇದೆ. ಒಂದೆಡೆ ಪ್ರಮೋದ್ ಮುತಾಲಿಕ್ ಅವರು ತಾನು ಚುನಾವಣೆಗೆ ನಿಲ್ತೀನಿ ಅಂತ ಘೋಷಣೆ ಮಾಡಿ ತಮ್ಮ ಅಧಿಕೃತ ಕಚೇರಿ ಪಾಂಚಜನ್ಯವನ್ನ ಈಗಾಗಲೇ ಉದ್ಘಾಟಿಸಿದ್ದಾರೆ. ಆದರೆ ಇತ್ತೀಚೆಗೆ ಪ್ರಮೋದ್ ಮುತಾಲಿಕ್ ಅವರ ಬಗ್ಗೆ ಸುನಿಲ್ ಕುಮಾರ್ ಟ್ವೀಟ್ ಮಾಡಿದ್ರು. ಈ ಬಗ್ಗೆ ಒಂದಷ್ಟು ಪರ ವಿರೋಧ ಚರ್ಚೆಗಳು ಬಿರುಸ್ಕೊಂಡಿವೆ. ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ವರ್ಸಸ್ ಪ್ರಮೋದ್ ಮುತಾಲಿಕ್, ಚುನಾವಣೆ ಖರ್ಚಿಗೆ ಜನರಿಂದ ಹಣ ಕೇಳಿರುವ ಪ್ರಮೋದ್ ಮುತಾಲಿಕ್ ಈ ಬಗ್ಗೆ ಸುನಿಲ್ ಕುಮಾರ್ ಪ್ರಶ್ನಿಸಿದ್ದಾರೆ. ನೀವು ಹಣ ಮಾಡಲು ಕಾರ್ಕಳಕ್ಕೆ ಬಂದಿದ್ದ? ಪ್ರಮೋದ್ ಮುತಾಲಿಕ್ ತಿರುಗೇಟು ನೀಡಿದ್ದಾರೆ. ಈ ಒಂದು ವಿಚಾರವಾಗಿ ಪ್ರಮೋದ್ ಮುತಾಲಿಕ್ ಅವರ ಹೇಳಿಕೆಗೆ ತಿರುಗೇಟನ್ನು ನೀಡಿದ್ದಾರೆ. ಸುನಿಲ್ ಕುಮಾರ್ ಆತಂಕಕ್ಕೆ ಒಳಗಾಗಿದ್ದಾರೆ ಎಂಬುದು ಸ್ಪಷ್ಟ. ದುಡ್ಡಿಗೋಸ್ಕರ ನಾನು ಬೆಳಗಾವಿಯಿಂದ ಕಾರ್ಕಳಕ್ಕೆ ಬರಬೇಕಾಗಿಲ್ಲ. ದುಡ್ಡೇ ಗಳಿಸಬೇಕಾಗಿದ್ದರೆ ನನಗೆ 45 ವರ್ಷ ಬೇಕಾಗಿರಲಿಲ್ಲ. ನಾನು ದುಡ್ಡಿಗೋಸ್ಕರ ಕಾರ್ಕಳಕ್ಕೆ ಬಂದಿಲ್ಲ. ಸುನಿಲ್ ಕುಮಾರ್ ಅವರೇ, ಸುನಿಲ್ ಕುಮಾರ್ ಎಲ್ಲಿದ್ರು, ಈಗ ಎಲ್ಲಿ ತಲುಪಿದ್ದಾರೆ, ಏನಾಗಿದ್ರಿ, ಈಗೇನಾಗಿದ್ದೀರಿ ಎಂಬುದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ. ನೀವು ಹತಾಶೆಯ ಮನೋಭಾವವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಮುತಾಲಿಕ್ ಹಣ ಮಾಡುವವನಲ್ಲ. ಈ ಆರೋಪ ನಿಮಗೆ ಶೋಭೆ ತರೋದಿಲ್ಲ. ಕಾರ್ಯಕರ್ತರ ಓಡಾಟ, ಊಟ ತಿಂಡಿ, ಪ್ರವಾಸಕ್ಕೆ 100 ರೂಪಾಯಿ ಕೇಳಿದ್ದೇನೆ. ಕಾರ್ಕಳದ 40 ಹಳ್ಳಿ ತಲುಪಲು ನಾನೊಬ್ಬನೇ ಪಾದಯಾತ್ರೆ ಮಾಡಲು ಸಾಧ್ಯವಿಲ್ಲ. ಡೋಂಗಿ ಹಿಂದೂವಾದ ಭ್ರಷ್ಟಾಚಾರ ವಿರುದ್ಧ ನಾನು ಹೋರಾಡಲು ಬಂದಿದ್ದೇನೆ ಎಂದು ಕಾರ್ಕಳದಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿದರು. ಇವತ್ತು ಢೋಂಗಿ ಹಿಂದೂವಾದ ಅಂತನ್ನುವಂಥದ್ದು ಏನಿದೆ, ಇವತ್ತು ಭ್ರಷ್ಟಾಚಾರ ಅಂತನ್ನುವಂಥದ್ದು ತುಂಬಿ ತುಳುಕ್ತಾ ಇದೆ. ಸೊ ಮತದಾರರಿಗೆ ಹೇಳ್ತಾ ಇದ್ದೀನಿ, ನಿಜವಾದ ಅಸಲಿ ಹಿಂದುತ್ವ ಅನ್ನುವಂಥದ್ದು ಏನು, ಗೋಮಾತೆಯ ರಕ್ಷಣೆ ಅಂದರೆ ಏನು, ಹಿಂದೂ ಕಾರ್ಯಕರ್ತರು ಅವರ ಕಷ್ಟ ಸುಖಕ್ಕೆ ಸ್ಪಂದಿಸೋದಂದ್ರೆ ಏನು, ಇದನ್ನು ನಾನು ತೋರಿಸ್ಕೊಡ್ಬೇಕು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಮತದಾರರಿಗೆ ನಾನು ಕೇಳ್ತಾ ಇದ್ದೀನಿ. ನಿಮ್ಮ ಮತದ ಜೊತೆಗೆ 100 ರೂಪಾಯಿ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. ಇದರಲ್ಲಿ ಹಣಕ್ಕೋಸ್ಕರ ಅಂತನ್ನುವಂಥದ್ದಲ್ಲ. ಏನೋ ದುಡ್ಡು ಮಾಡ್ಕೊಂಡು ನಾನು ಎಲ್ಲೋ ತೊಗೊಂಡು ಹೋಗಬೇಕಾಗಿಲ್ಲ, ಇಲ್ಲೇ ಖರ್ಚಾಗತ್ತೆ. ಈಗ ಇವತ್ತು 100 ಕಾರ್ಯಕರ್ತರು ಬಂದಿದ್ದಾರೆ. ಊಟ ತಿಂಡಿ ವ್ಯವಸ್ಥೆಗೋಸ್ಕರ, ಓಡಾಟಕ್ಕೋಸ್ಕರ ಬೇಕಾಗತ್ತೆ. ನಿಮ್ಮ ಥರ ನಾನು ಆಸ್ತಿ ಮಾಡಿದರೆ, ನಿಮ್ಮ ಥರ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದರೆ, ನಿಮ್ಮ ಥರ ನಾನು